Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Bharavase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers. Super Singer. ನಮ್ಮ ಟಿವಿ ಒಂದು ಪರಂಜನ ಮಾತ ಅಣ್ಣನಾಗ್ಲಿಕ್ಕೆ ಅಕ್ಕನಾಗ್ಲಿಕ್ಕೆ ಅಮ್ಮನಾಗ್ಲಿಕ್ಕೆ ಆಂಟಿನಾಗ್ಲಿಕ್ಕೆ ಅಂಕಲ್ನಾಗ್ಲಿಕ್ಕೆ ಅಜ್ಜನಾಗ್ಲಿಕ್ಕೆ ದೊಡ್ಡವನಾಗ್ಲಿಕ್ಕೆ ಚಿಕ್ಕವನಾಗ್ಲಿಕ್ಕೆ ಮಲ್ಲಾಗ್ಲಿಕ್ಕೆ ಎಲ್ಲಿ ಆಗ್ಲಿಕ್ಕೆ ಇಲ್ಲದಾಗ್ಲಿಕ್ಕೆ ಬರಿತಲ್ಲದಾಗ್ಲಿಕ್ಕೆ ಮಾತಾಡಲಿಲ್ಲ. ನಮಸ್ಕಾರ and welcome to Sun Premium Refined Sunflower Oil Super Singer powered by Santosh 2-Star Boiled Rice, Bhadravati. ಖಂಡಿತವಾಗ್ಲೂ ಒಂದು ಅರ್ಥಗರ್ಭಿತವಾಗಿರುವಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಒಂದು ಕಡೆ ಹಾಡು ಅಂತಂದರೆ ಅದೊಂದು ತುಂಬಾ ಶಕ್ತಿ ಇರುವಂತಹ ಒಂದು ಸಾಧನ ಅಂತ ಹೇಳ್ಬೋದು. ನಮ್ಮ ಮೂಡ್ ಆಫ್ ಆಗಿದ್ದರೆ ಒಂದು ಹಾಡು ಕೇಳಿದ್ರೆ ನಮ್ಮ ಮೂಡ್ ಖಂಡಿತ ಪರ್ಫೆಕ್ಟ್ಲಿ ಆಲ್ ರೈಟ್ ಆಗುತ್ತೆ. ನಾವು ಖುಷಿಯಲ್ಲಿದ್ದರೆ ನಮ್ಮ ಮೂಡನ್ನು ಬೇಜಾರು ಮಾಡೋದಕ್ಕೂ ಹಾಡು ಯೂಸ್ ಆಗುತ್ತೆ. ನಾವು ಬೇಜಾರಲ್ಲಿದ್ದರೆ ನಾವು ಖುಷಿ ಪಡೋದಕ್ಕೂ ಹಾಡು ಒಂದು ಸಾಧನವಾಗುತ್ತೆ. ಅಂತಹ ಒಂದು ಸಂಗೀತವನ್ನು ಮುಂದೆ ಇಟ್ಕೊಂಡು ಮುಂದಿನ ಏನೋ ಯುವಕರಿದ್ದಾರೆ ಅವರಿಗೆ ಒಂದು ಒಳ್ಳೆಯ ವೇದಿಕೆ ಆಗಬೇಕು ಅಂತ ನಮ್ಮ ಟಿವಿ ಕಟ್ಟಿರುವಂತಹ ಒಂದು ವೇದಿಕೆ ಅಂತ ಹೇಳ್ಬೋದು. ಎಷ್ಟೋ ಕನಸುಗಳು ಅದು ನನಸಾಗುವಂತಹ ವೇದಿಕೆ ಅಂತ ಹೇಳ್ಬೋದು ಈ ಒಂದು ಸೂಪರ್ ಸಿಂಗರ್ ಅನ್ನುವಂತಹ ವೇದಿಕೆ. ಇವಾಗ ಈ ಒಂದು ಜರ್ನಿ ಏನಿದೆ ಮುಂದೆ ಸಾಗ್ತಾ 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 ಫಿನಾಲೆಯ ತನಕ ಬಂದಿದೆ. ಕಳೆದ ರೌಂಡಲ್ಲಿ ಗುರುಕಿರಣ್ ಸರ್ ಇವರ ರೌಂಡ್ ಇತ್ತು. ತುಂಬಾ ಅದ್ಭುತವಾಗಿರುವಂತಹ ಹಾಡುಗಳ ಜೊತೆಗೆ ಆ ಹಾಡು ಹುಟ್ಟಿದ್ದು ಎಲ್ಲಿ, ಆ ಹಾಡು ಹುಟ್ಟಿದ್ದು ಯಾವ ರೀತಿ ಎಲ್ಲ ಕಥೆಗಳನ್ನು ನಾವು ಕೇಳಿದ್ವಿ. ಆ್ಯಂಡ್ ಇವಾಗ ಗ್ರ್ಯಾಂಡ್ ಫಿನಾಲೆಯಲ್ಲಿ 4 ರೌಂಡ್ಗಳಿರುತ್ತೆ. ಅದರಲ್ಲಿ ಮೊದಲನೆಯ ರೌಂಡ್ ವಿ ಮನೋಹರ್ ಸರ್, ಅದೇ ರೀತಿ ಮಣಿಕಾಂತ್ ಕದ್ರಿ ಇವರ ಹಾಡುಗಳನ್ನು ಆಯ್ಕೆ ಮಾಡುವಂತಹ ಒಂದು ರೌಂಡ್ ಆಗಿರುತ್ತೆ. ಅದಾದ ನಂತರ 3 ರೌಂಡ್ ಇರುತ್ತೆ. ಇದನ್ನೆಲ್ಲ ಕೂಡಿಸಿ ಗುಣಿಸಿ ಭಾಗಿಸಿ ಎಂಡಲ್ಲಿ ಯಾರು ಚಾಂಪಿಯನ್ ಆಗ್ತಾರೆ ಅನ್ನೋವಂಥ ದೊಡ್ಡ ಪ್ರಶ್ನೆಗೆ ಇವತ್ತು ಸಿಗುತ್ತೆ ಅಥವಾ ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಸಿಗುತ್ತೆ ಉತ್ತರ. ಈ ಉತ್ತರ ಸಿಗಬೇಕು ಅಂತಂದರೆ ಪ್ರಶ್ನೆ ಅಂತೂ ವೇದಿಕೆಯಲ್ಲಿರುತ್ತೆ. ಉತ್ತರ ಸಿಗೋವಂಥದ್ದು ವೇದಿಕೆಯ ಮುಂದೆ ಇರುವಂತಹ ಜಡ್ಜಸ್ ಸೀಟಿಂದ. ಸೊ ಅವರನ್ನು ವೇದಿಕೆಗೆ ಅಥವಾ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ಪ್ರತಿ ಸಲ ನಾನು ಹೇಳೋವಂಥದ್ದು ಒಂದೇ, ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಗಿಟಾರ್ ಅಂತ ಇದ್ದರೆ ಅದಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ಗಿಟಾರಿಸ್ಟ್, ದಟ್ ಇಸ್ ನಾನ್ ಅದರ್ ದ್ಯಾನ್ ರಾಜ್ ಗೋಪಾಲ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇವರನ್ನು ನೋಡಿದಾಗ ನಮಗೂ ಅನಿಸುತ್ತೆ, ನಮಗೂ ಸ್ವಲ್ಪ ವೈಟ್ ಕೂದಲೆಲ್ಲ ಬಂದರೆ ಏನು ಟೆನ್ಷನ್ ಇಲ್ಲ, ಆ ಲುಕ್ಕೆಲ್ಲ ಮ್ಯಾನೇಜ್ ಮಾಡಿಕೊಂಡು ಸಾಲ್ಟ್ ಪೆಪ್ಪರ್ ಲುಕ್ಕಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ದಟ್ ಇಸ್ ನಾನ್ ಅದರ್ ದ್ಯಾನ್ 5 ಭಾಷೆಯಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಕದ್ರಿ ಮಣಿಕಾಂತ್ ಅವರು. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇವ್ರ ಬಗ್ಗೆ ನಾನು ಪ್ರತಿ ಸಲ ಏನಾದರೂ ಹೇಳಬೇಕು ಅಂತ ನಾನು ಇದು ವಿಕಿಪೀಡಿಯಾ ಓಪನ್ ಮಾಡಿದಾಗ ಪ್ರತಿ ಸಲ ಏನೋ ಒಂದು ಹೊಸತು ವಿಚಾರ ಅದರಲ್ಲಿರುತ್ತೆ. ಅದನ್ನು ಓದಿ ನನಗೆ ಸುಸ್ತಾಗುತ್ತೆ. ಸೊ ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳಬೇಕು ಅಂತಂದರೆ ಕನ್ನಡ ಸಿನಿಮಾ ರಂಗದ ಒಂದು ಸಂಗೀತ ಡಿಕ್ಷನರಿ ಅಂತಂದರೆ ಅದರಲ್ಲಿ ಒಂದು 5 ದೊಡ್ಡ ಹೆಸರುಗಳಿದ್ರೆ ಅದರಲ್ಲಿ ಒಂದು ಹೆಸರು ವಿ ಮನೋಹರ್ ಸರ್ದಾಗಿರುತ್ತೆ. ಸೊ ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಬ್ಬರ ಹೆಸರು ನಾನು ಹೇಳಬೇಕಾಗಿಲ್ಲ. ಅವರ ಒಂದು ಏನು ಅವರ ಸಾಧನೆಯ ಕೆಲವು ವಿಚಾರಗಳನ್ನು ಹೇಳಿದ್ರೇ ಗೊತ್ತಾಗುತ್ತೆ ಅದು ನಮ್ಮ ಊರಿನವರು. ಅದರಲ್ಲೂ ಅವರ ಹೇರ್ ಸ್ಟೈಲ್ ಬಗ್ಗೆ ಹೇಳಿದ್ರೇ ಗೊತ್ತಾಗುತ್ತೆ. ಇಡೀ ಇಂಡಿಯಾದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಅಂತಹ ಯಾರ್ದು ಹೇರ್ ಸ್ಟೈಲ್ ಇದೆ ಅವರನ್ನ ಗುರುಕಿರಣ್ ಅಂತ ಕರೀತಾರೆ. ಯಾಕೆಂತಂದರೆ ಅಂತಹ ಯೂನಿಕ್ ಸ್ಟೈಲ್ ಇರುವಂತಹ ನಮ್ಮೆಲ್ಲರ ಪ್ರೀತಿಯ 100ಕ್ಕಿಂತಲೂ ಹೆಚ್ಚಿನ ಕನ್ನಡ ಸಿನಿಮಾದಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ನಮ್ಮ ಪ್ರೀತಿಯ ತುಳುವ, ದಟ್ ಇಸ್ ನಾನ್ ಅದರ್ ದ್ಯಾನ್ ಗುರುಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಓಕೆ, ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಡೆಫಿನೆಟ್ಲಿ ಇಷ್ಟೊಂದೆಲ್ಲ ಇಂಟ್ರಡಕ್ಷನ್ ಕೊಟ್ಟಾಗಲೇ ನಿಮಗೆ ಗೊತ್ತಾಗುತ್ತೆ ಈ ಒಂದು ಕಾರ್ಯಕ್ರಮದ ವೆಯ್ಟ್ ಎಷ್ಟಿದೆ ಅಂತ. ಕೇವಲ ಜಡ್ಜಸ್ ಸೀಟಲ್ಲೇ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಬೇಕಾದ್ರೆ ವೇದಿಕೆಗೆ ಬರುವಂತಹ ಯಾರು ಹಾಡುಗಾರರಿದ್ದಾರೆ ಇದಕ್ಕಿಂತ ದೊಡ್ಡ ಎಕ್ಸಾಮ್ ಅವ್ರಿಗೆ ಬೇಕಾಗೇ ಇಲ್ಲ. ಇಲ್ಲಿ ಒಂದು ವೇಳೆ ಪಾಸ್ ಆದರೆ ಅವರು ಡೆಫಿನೆಟ್ಲಿ ಲೈಫಲ್ಲಿ ಎಲ್ಲಿಗೋ ಹೋಗ್ತಾರೆ ಅನ್ನೋವಂಥದ್ದು ಸತ್ಯವಾದಂತಹ ಮಾತು. ಸೊ ಇವತ್ತಿನ ಈ ಒಂದು ಶೋವನ್ನು, ಇವತ್ತಿನ ಈ ಒಂದು ಎಪಿಸೋಡನ್ನು ಶುರು ಮಾಡುವಂತಹ ಸಮಯ. ಮೊದಲನೆಯ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಜೇಸನ್ ಅವರು. ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ. ಮಾಲೀಕನು ಯಾರೋ ಈ ದೋಣಿಗೀಗ, ನಾವಿಕನು ಯಾರೋ, ಒಲವಿದು ಯಾರಿಗೆ
ಲಿಖಿತವೇ ಅರಿವಾಗದೆ ಬೆಸೆದಿರೋ ಅನುಬಂಧಕ್ಕೆ ಹೆಸರಿದು ಏನೆಂಬುದೇ ತಿಳಿಯದೆ ಹೋದೆ. ಹೂದೋಟಕ್ಕೀಗ ಮಾಲೀಕನು ಯಾರೋ, ಈ ದೋಣಿಗೀಗ ನಾವಿಕನು ಯಾರೋ. ಮಳೆ ಬಿಲ್ಲ ಬಣ್ಣದಿ ಚಿತ್ತಾರ ಮಾಡಿದೆ, ಅದು ಮುಗಿಯೋ ವೇಳೆಗೆ ಮಳೆ ಸುರಿವ ಹಾಗಿದೆ. ಕಾರ್ಮೋಡವೀಗಲೇ ದೂರವಾಗಲು ಕಾಣದ ದೇವರ ಕಾಡಿಬೇಡಲೇ. ಶಿಖರಕ್ಕೆ ಬಿರುಗಾಳಿಯು ಹೊಡೆದರೆ ತಡೆದೀತದು, ಒಲವಿನ ಸಿರಿದೀಪಕ್ಕೆ ಬಡಿದರೆ ಬಾಳೆಲ್ಲವೂ ಕುರುಡನ ಹಗಲು. ಹೂದೋಟಕ್ಕೀಗ ಮಾಲೀಕನು ಯಾರೋ, ಈ ದೋಣಿಗೀಗ ನಾವಿಕನು ಯಾರೋ. ನನ್ನ ಇರುಳ ಗೂಡಿಗೆ ಬೆಳಕನ್ನ ತುಂಬಲು ಒಂದು ಬೆಳ್ಳಿ ಚುಕ್ಕಿಯ ಜೋಪಾನ ಮಾಡಿದೆ. ಹಿಡಿದವು ಕೈ ಜಾರುತ್ತಾ ಸೋಲಬಾರದು, ಬೆಳಕು ನೀರಾಗುತ್ತಾ ಸೋರಬಾರದು. ಕನಸನು ಸಹ ಕಾಣಲು ಕಣ್ಣಿಗೆ ಭಯವಾಗಿದೆ, ವಿಧಿ ಕಳಿಸಿದ ನಾಗರ ನಿಧಿಯೊಳಗಡೆ ಸೇರಿದೆ, ಬದುಕಿದು ಕವಲು. ಹೂದೋಟಕ್ಕೀಗ ಮಾಲೀಕನು ಯಾರೋ, ಈ ದೋಣಿಗೀಗ ನಾವಿಕನು ಯಾರೋ. ಓಕೆ, ಜೇ ಅವರ ಸನ್ ಜೇಸನ್ ಬಂದಿದ್ದೀರಾ. ಜೇಸನ್ ಹೇಳಿ, ನಿಮ್ಮ ಹಾಡು ಕೇಳಿದಾಗ ಏನೋ ಕೇಳ್ತಾನೆ ಇರಬೇಕು ಅಂತ ನಮ್ಗೆ ಅನಿಸುತ್ತೆ, ಬಟ್ ಅದು ಜಡ್ಜಸ್ಗೆ ಅನಿಸುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಇದು ನಮ್ಮ ಫೀಲ್ ಅಷ್ಟೇ. ಸೊ ಎಷ್ಟು ಖುಷಿ ಆಯಿತು ನಿಮಗೆ ಈ ಗ್ರ್ಯಾಂಡ್ ಫಿನಾಲೆ ತನಕ ಬಂದಿದ್ದೀರಾ? ಹೌ ಡು ಯು ಫೀಲ್ ಆ್ಯಕ್ಚುಲಿ? ತುಂಬ ಖುಷಿ ಆಗ್ತಾ ಉಂಟು. ಹೌದು ಅಷ್ಟೇ, ನಾನು ಇಷ್ಟುದ್ದ ಮಾತಾಡಿದ್ರೆ ನೀವು ಅಷ್ಟರಲ್ಲೇ ಮುಗಿಸ್ತೀರಾ, ನೋ ಪ್ರಾಬ್ಲಮ್. ಆ್ಯಂಡ್ ಡೈರೆಕ್ಟ್ಲಿ ಈ ಒಂದು ಹಾಡಿನ ಏನೋ ಉಸ್ತುವಾರಿಯನ್ನು ವಹಿಸ್ಕೊಂಡಿರುವಂತಹ ವಿ ಮನೋಹರ್ ಸರ್ ಇದ್ದಾರೆ, ಅವರ ಹಾಡಿದು. ಸರ್ ಹೇಳಿ, ಹೇಗಾಯಿತು, ಏನು ಹೇಳ್ತೀರಾ, ಏನು ವಿಚಾರ? ಹೂದೋಟಕ್ಕೀಗ ಮಾಲೀಕನು ಯಾರು, ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಮೂಲತಃ ನರಸಿಂಹನಾಯ್ಕ ಅವರು ಹಾಡಿದ್ದು ಓಮಲ್ಲಿಗೆಗೆ. ನೀವು ನಿಮ್ಮ ಧ್ವನಿ ಮತ್ತು ನೀವು ಹಾಡಿದ ರೀತಿ ತುಂಬ ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು. ನನಗೆ ನನ್ನ ಆ ಟೈಮ್ ಶೂಟಿಂಗ್ ಟೈಮಿದ್ದು ನೆನಪಾಯಿತು. ಅದರ ಪ್ರತಿ ಚರಣಕ್ಕೂ ಪ್ಲ್ಯಾನ್ ಮಾಡಿ ಶೂಟಿಂಗ್ ಮಾಡಿದ. ಲಿರಿಕ್ಸ್ ಏನು ಬರುತ್ತೆ ಹಾಗೆಯೇ ಆ ಹುಡುಗಿನ ಕೆಳಗಡೆ ಇಳಿಸಿ ಅವನನ್ನು ಕ್ರೇನಲ್ಲಿ ಮಲಗಿಸಿ ಹೀರೋನ, ಆಮೇಲೆ ಅವನ ಕೈಯಿಂದ ಹೇಗೆ ಎತ್ತಿದ್ದು, ಇದೆಲ್ಲ ನೆನಪಾಯಿತು. ಒಳ್ಳೆ ನೆನಪನ್ನು ತಂದುಕೊಟ್ರಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಗುರುಕಿರಣ್ ಸರ್, ಹೇಗಾಯಿತು? ಹೈಲೈಟ್ ಅಗೇನ್, ಪ್ರತಿ ಸಲ ಏನಾಗುತ್ತೆ ಅಂದರೆ ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆಯೋ. ಇಟ್ಸ್ ಈ ಸಾಂಗ್ ಕೇಳೋಕೆ ತುಂಬ ಖುಷಿ ಆಗುತ್ತೆ. ಒಂಥರ ಅಣ್ಣ ಕಂಪೋಸಿಂಗು, ಅವ್ರದ್ದೇ ಡೈರೆಕ್ಷನ್ನು. ಇದರಲ್ಲಿ ನಾನು ಒಂದು 2 ದಿವಸ ಶೂಟಿಂಗ್ ಹೋಗಿದ್ದೆ. ನಾನು ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಬೇಕಿತ್ತು. ಒಂದು 2 ದಿವಸ ಹೋದೆ, ಆಮೇಲೆ ನನಗೆ ಸಾಕಾಯಿತು, ಹೊರಟೆ ಬಂದೆ. ಸೊ ಇದರಲ್ಲಿ ಅಫ್ಕೋರ್ಸ್ ರೆಕಾರ್ಡಿಂಗಲ್ಲಿ ನಾನು ಇದ್ದೆ, ನಾನು ಭಾಗಿಯಾಗಿದ್ದೆ. ಚೆನ್ನಾಗಿ ಹಾಡಿದೆ ನೀನು. ಆ್ಯಕ್ಚುಲಿ ನಿನ್ನ ಸ್ಟೈಲಿಗಿದು ಕ್ಯಾಶುವಲ್ ಕೇಳಿದ್ರೆ ನೀನು ಸ್ವಲ್ಪ ಮ್ಯೂಸಿಕನ್ನು ಯೂಶ್ವಲಿ ಏನು ಮಾಡ್ತೀಯ, ಕ್ಲಾಸಿಕಲ್ ಸಂಗತಿಗಳನ್ನು ಸ್ವಲ್ಪ ಲೈಟಾಗಿ ಹಾಡ್ತಾ ಇದೆಯಾ. ಬಟ್ ದಿಸ್ ವಾಸ್ ವೆರಿ ಪರ್ಫೆಕ್ಟ್ ಫಾರ್ ಯು. ಲೈಕ್ ದ ಸಾಂಗ್, ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ವಿ ಮನೋಹರ್ ಸರ್ ಹತ್ರ ಒಂದು ಕೇಳಬೇಕು ಅಂದರೆ, ನೀವು ಸಂಗೀತ ನಿರ್ದೇಶಕರು, ಸಾಹಿತ್ಯಗಾರರು, ಇದೆಲ್ಲ ಗೊತ್ತು ನಮಗೆ.
ಬಟ್ ಡಿರೆಕ್ಟರ್ ಆಗಿ 100 days ಓಡಿದಂತಹ ಒಂದು ಸಿನಿಮಾ ಓ ಮಲ್ಲಿಗೆ. ಸೊ ಇದು ಡಿರೆಕ್ಷನ್ ಹೇಗೆ ಹುಟ್ಟಿತು ಸರ್? ಏನು ವಿಚಾರ? ಅದರಿಂದ ಏನಾದರೂ ಕತೆ ಇದೆಯಾ? ಕತೆ ಭಾಳ ದೊಡ್ಡ ಕತೆ ಇದೆ. ಯಾಕಂದರೆ ನಾನು ಬಂದದ್ದೇ ಡೈರೆಕ್ಟರ್ ಆಗಬೇಕು ಅಂತ. ಓಕೆ. ಅದೊಂದು ಬಿಟ್ಟು ಬೇರೆ ಎಲ್ಲ ಮಾಡಿದೆ. ಲಿರಿಕ್ಸ್ ಬರೆದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ, ಕ್ಲಾಪ್ ಬಾಯ್ ಆದೆ, ಕೊನೆಗೆ ಆ್ಯಕ್ಟಿಂಗು ಮಾಡಿದೆ. ಎಲ್ಲ ಉಪೇಂದ್ರ ಅವರು ಬಣ್ಣ ಹಚ್ಚಿಸ್ಬಿಟ್ರು. ಆಮೇಲೆ ಅವರೇ ನನಗೆ ಟ್ರ್ಯಾಕ್ ಚೇಂಜ್ ಮಾಡಿದರು, ಮ್ಯೂಸಿಕ್ ಡೈರೆಕ್ಟರ್ ಮಾಡಿಬಿಟ್ರು. ನಾನು ಅದೇ ಮೇನ್ ಟ್ರ್ಯಾಕ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಓಕೆ. ಆಮೇಲೆ ಕಾಯ್ತಾ ಇದ್ದೆ ಯಾವಾಗಾದರೂ ಡೈರೆಕ್ಷನ್ ಬರುತ್ತಾ ಅಂತ. ಆಕಸ್ಮಿಕವಾಗಿ ಇದು ಬಂತು ನನಗೆ. ನಮ್ಮ ಗೆಳೆಯ ರಮೇಶ್ ರಾವ್ ಅಂತ ಅವರು ಕರ್ಕೊಂಬಂದಿದ್ದರು, ಪಲ್ಲವಿ ಪ್ರಕಾಶ್ ಅಂತ ಆ ಪ್ರೊಡ್ಯೂಸರ್ನ ಕರ್ಕೊಂಬಂದರು. ಅವರು ಸೀರಿಯಸ್ ಆಗಿ ಸಿನಿಮಾ ಮಾಡೇ ಬಿಟ್ಟರು. ಅದು 150 ದಿವಸ ಹೋಯಿತು. ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಸಿನ್ಸಿಯರಾಗಿ ಕೆಲಸ ಮಾಡಿದ್ದೆ. ಅದು ಅಷ್ಟಾಯಿತು. ಇನ್ನು ಯಾವತ್ತಾದರೂ ನೋಡ್ಬೋದಾ ನಿರ್ದೇಶಕರಾಗಿ ನಿಮ್ಮನ್ನು? ಅದು ಬೇಗನೆ ಮಾಡ್ತಾರೆ. ಆ್ಯಕ್ಚುಲಿ ಒಂದು ತುಳು ಚಿತ್ರ ಮಾಡಬೇಕಿತ್ತು ಅವರು ಲಾಂಗ್ ಬ್ಯಾಕ್. ಓಕೆ. ಏನಂತ ಹೆಸರು? ಮಾರಿಗಡು ಅಂತ. ಓಕೆ. ಒಂದು ಮಾಡಬೇಕಿತ್ತು, ನಾನೊಂದು ಪಾತ್ರ ಮಾಡಬೇಕಿತ್ತು ಅದರಲ್ಲಿ. ದ್ಯಾಟ್ ನೆವರ್ ಟುಕ್ ಆಫ್. ಆ್ಯಕ್ಚುಲಿ ಸದ್ಯದಲ್ಲೇ ಏನೋ ಒಂದು ಪ್ಲ್ಯಾನ್ ನಡೀತಾ ಇದೆ ಅಣ್ಣಂದು. ಓಕೆ. ಸೂನ್ ಅಗೇನ್ ಒನ್ ಮೋರ್ ಲಾಂಚ್ ಆಗ್ತಾ ಇದೆ ಇನ್ ಮನೋರಣ್ಣಾಸ್ ಡೈರೆಕ್ಷನ್. ಸೂಪರ್ ಸರ್. ಇದೊಂದು ಏನು ಹೇಳ್ತಾರೆ, ಹಾಟ್ ನ್ಯೂಸ್ ಅಂತ ಹೇಳ್ಬೋದು. ಇಲ್ಲೇ ರಿವೀಲ್ ಆಗಿರುವಂಥ ವಿಷಯ. ಆ್ಯಂಡ್ ಅದರಲ್ಲಿ ಗುರುಕಿರಣ್ ಸರ್ ಅದೇನು ಆ ಕನ್ಸಲ್ಲಿ ಸ್ಟಾಪ್ ಆಗಿದೆ, ಅದು ಕಂಟಿನ್ಯೂ ಆಗೋ ಥರ ಆಗಲಿ. ಇದರಲ್ಲಿ ಇಲ್ಲ, ಇದು ಬೇರೆ ಕತೆ. ಓಕೆ. ಬಟ್ ಆ ಟೈಮಲ್ಲಿ ಮಾಡಬೇಕಿತ್ತು ಆ್ಯಕ್ಚುಲಿ. ಎವ್ರಿಥಿಂಗ್ ವಾಸ್ ಡನ್. ಐ ಥಿಂಕ್ ಇಟ್ ಡಿಂಟ್ ಟೇಕ್ ಆಫ್. ನಾವು ಅನ್ಕೊಂಡಾಗೆ ಪ್ಲಾನಿಂಗು ಚೆನ್ನಾಗಿತ್ತು ಕತೆ. ಪಕ್ಕ ತುಳು ಫೋಕ್ಲೋರ್ ಅದು. ದಟ್ ವಾಸ್ ಡಿಂಟ್ ಟೇಕ್ ಆಫ್. ಓಕೆ, ಥ್ಯಾಂಕ್ ಯು ಸರ್, ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಮತ್ತೊಂದ್ಸಲ ನಿರ್ದೇಶಕರಾಗಿ ನೋಡುವಂತಹ ಒಂದು ಭಾಗ್ಯ ನಮಗೆ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಈ ಒಂದು ಸುತ್ತು ನಿಮಗೆ ಗೊತ್ತೇ ಇದೆ. ವಿ ಮನೋಹರ್ ಸರ್ ಆ್ಯಂಡ್ ಮಣಿಕಾಂತ್ ಕದ್ರಿ ಅವರ ಹಾಡುಗಳನ್ನು ಹಾಡುವಂತಹ ಸುತ್ತು. ಖಂಡಿತ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಅವರ ಹಾಡುಗಳನ್ನು ಹಾಡುವುದರ ಜೊತೆಗೆ ಅವರೇ ಅವರ ಹಾಡುಗಳ ವಿಚಾರಗಳನ್ನು ಮಾತಾಡುವಂಥದ್ದು, ಅದ್ರ ಜೊತೆಗೆ ಕಮೆಂಟನ್ನು ಕೊಡುವಂಥದ್ದು, ಅದು ನಿಜವಾಗ್ಲೂ ಒಂದು ನನಗೆ ಒಂದು ತುಂಬಾ ಭಾಗ್ಯ ಅಂತ ಹೇಳ್ಬೋದು. ನಿಮಗೂ ಅದೇ ಫೀಲ್ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಅನಿಸುತ್ತೆ ಒಂದು ಸ್ವಲ್ಪ ಗ್ಯಾಪ್ ಬೇಕಿತ್ತು, ಇಷ್ಟೊಂದೆಲ್ಲ ಹಾಡು ಕೇಳುವಾಗ ಒಂದು ಸ್ವಲ್ಪ ಏನೋ ಒಂದು ತಿನ್ಕೊಂಡ್ಬರ್ಬೇಕು ಈ ಥರ ಎಲ್ಲ ಅನಿಸುತ್ತೆ. ಸೊ ಅದಕ್ಕೆ ಆ ಭಾವನೆಯನ್ನು ನಾವು ಅರ್ಥ ಮಾಡಿಕೊಂಡು ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಏನು ತಿನ್ನಬೇಕು, ಏನು ಕುಡಿಬೇಕು ಅದನ್ನು ಮಾಡ್ಕೊಂಬನ್ನಿ. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡು ಕಮ್ ಬ್ಯಾಕ್. Welcome back to your favorite show, that is Sun Premium Refined Sunflower Oil Super Singer powered by Santosh 2-star Boiled Rice Bhadravati. ಖಂಡಿತವಾಗ್ಲೂ ಈ ಒಂದು ರೌಂಡ್ ಏನಿದೆ ತುಂಬಾ ಮಜಾ ಕೊಡ್ತಾ ಇದೆ. ಕಳೆದ ರೌಂಡ್ ಕೂಡ ಅಷ್ಟೇ ಮಜಾ ಕೊಟ್ಟಿತ್ತು. ಗುರುಕಿರಣ್ ಸರ್ ಅವರ ಹಾಡು ಆ್ಯಂಡ್ ಅವರು ಮುಂದೆ, ಆ್ಯಂಡ್ ಇವಾಗ ವಿ ಮನೋಹರ್ ಸರ್ ಆ್ಯಂಡ್ ಮಣಿಕಾಂತ್ ಕದ್ರಿ ಅವರ ಹಾಡು ಆ್ಯಂಡ್ ಅವರು ಮುಂದೆ. ಸೊ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇವಾಗ ಹಾವೇರಿಯಿಂದ ಬಂದಿರುವಂತಹ ಹೆಮ್ಮೆಯ ಗಾಯಕಿ, ತುಂಬ ಉದ್ದದ ದಾರಿ, ಅದನ್ನು ಗಿಡ್ಡ ಮಾಡ್ಕೊಂಡು ಇವಾಗ ಫಿನಾಲೆ ತನಕ ಬಂದಿದ್ದಾರೆ. ಮುಮ್ತಾಜ್ ಅವರು ಹಾವೇರಿಯಿಂದ. ಜೋರಾಗಿರುವಂಥ ಚಪ್ಪಾಳೆ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ಮುಮ್ತಾಜ್. ಜನಮಾದ ಜೋಡಿ ನೀನು ಕನಕ ಕನಕ, ಹುಡುಗನ ಪ್ರಾಣ ನೀನು ಕೊನೆಯ ತನಕ. ಸೂವಿಸುವಾಲೆ ಬಾಲೆ ಕುಸುಮ ಸಿರಿಗಂಧ ಬಾಲೆ, ಸೂವಿಸುವಾಲೆ ಬಾಲೆ ಕುಸುಮ ಸಿರಿಗಂಧ ಮಾಲೆ. ಮಾಲೆ 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 ಮಲ್ಲೆ ಹೋ ಮಾಲೆ. ಜನುಮದ ಜೋಡಿ ನೀನೆ ಪ್ರಾಣ ಪದಕ, ಉಸಿರಾದೆ ನೀನು ನನ್ನ ಕೊನೆಯ ತನಕ.
ಮೊದಲನೆಯ ನೋಟದಾಗೆ ಸೆಳೆದೇನಿ ಮನಸ ಶಿವರಾತ್ರಿ ತಂದೇನಿ ದಿವಸ ದಿವಸ ನಂಗೂ ಹಂಗಾಗೈತೆ ಕೇಳಯ್ಯ ಅರಸ ಒಳಗೆ ಹಾಡೈತೆ ಹೃದಯ ಸರಸ ನೆಲ ಮುಗಿಲು ಸೇರಿದರು ಬೇರಾಗೋದು ನಮ್ಮ ಬಾಳ ಕಳಸ ಒಡಲಾಳ ಚಂದದಲ್ಲಿ ಹೇಳೈತೆ ಪ್ರೀತಿ ಕಥೆಯ ಸೊಗಸ ನಮ್ಮ ಬದುಕ ಹೊರಕೆಯ ಪೂರೈಸಲು ದಿನವೂ ಹರುಷ ಹರುಷ ಜನುಮಾದ ಜೋಡಿ ನೀನೆ ಪ್ರಾಣ ಪದಕ ಉಸಿರಾದೆ ನೀನು ನನ್ನ ಕೊನೆಯ ತನಕ ಇದು ಯಾವ ದೈವ ಲೀಲೆ ಮನಸಾಯ್ತು ನಿನ್ನ ಮೇಲೆ ಇದು ಯಾವ ದೈವ ಲೀಲೆ ಮನಸಾಯ್ತು ನಿನ್ನ ಮೇಲೆ 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 ತೇಲಿ ಹೋದೇನಾ ಹೋ ಜನುಮಾದ ಜೋಡಿ ನೀನು ಕನಕ ಕನಕ ಹುಡುಗಾನ ಪ್ರಾಣ ನೀನು ಕೊನೆಯ ತನಕ ಓಕೆ, ಮುಮ್ತಾಜ್ ಮೇಡಮ್ ಹಾವೇರಿಯಿಂದ ಮಂಗಳೂರಿಗೆ ಬಂದು ನಿಮ್ಮ ಒಂದು ಛಾಪನ್ನ ಮೂಡಿಸಿದ್ದೀರಾ ಈ ಒಂದು ಕಾರ್ಯಕ್ರಮದಲ್ಲಿ. ಹೆಂಗೆ ಅನ್ನಿಸ್ತಾ ಇದೆ? ಗ್ರ್ಯಾಂಡ್ ಫಿನಾಲೆ ತನಕ ಬಂದಿದ್ದೀರಾ. ತುಂಬ ಖುಷಿ ಆಗ್ತಾ ಇದೆ ಸರ್. ಇಲ್ಲಿಂದ ಗೆದ್ದರೂ ಖುಷಿನೇ, ಸೋತ್ರೂ ಖುಷಿನೇ. ಇಲ್ಲಿವರೆಗೂ ಬಂದು ಇಷ್ಟು ಮಾಡಿದ್ದೇ ಖುಷಿ ಸರ್ ನಮಗೆ ಅಷ್ಟೇ ಅಲ್ವಾ? ನಿಮ್ಮ ಖುಷಿ ಇನ್ನೂ ಜಾಸ್ತಿ ಆಗಲಿ, ಗೆಲ್ಲುವಂಥ ಒಂದು ಅವಕಾಶ ಸಿಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಬಟ್ ನಾನು ಎಲ್ರಿಗೂ ಇದೇ ಹೇಳೋದು, ಇಲ್ಲ ಅಂತಂದ್ರೆ ಅವರು ಬೇಜಾರು ಮಾಡ್ಕೋತಾರೆ. ವಿಶ್ ಯು ಆಲ್ ದಿ ಬೆಸ್ಟ್. Thank ಆ್ಯಂಡ್ ಜಡ್ಜಸ್ ಹತ್ರ ಕೇಳೋಣ ಹೆಂಗಾಯಿತು ಅಂತ. ಸೊ ಮೊದಲನೇದಾಗಿ ಕದ್ರಿ ಮಣಿಕಾಂತ್ ಸರ್ ಪ್ಲೀಸ್. ಮುಮ್ತಾಜ್ ಅವರೇ, ತುಂಬ ಚೆನ್ನಾಗಿ ಹಾಡಿದ್ರಿ. ಆ್ಯಕ್ಚುಲಿ ಒನ್ ಆಫ್ ದ ಗ್ರೇಟೆಸ್ಟ್ ಹಿಟ್ಸು ಈ ಸಾಂಗು. ಆ್ಯಂಡ್ ಆ್ಯಸ್ ಎ ಕಂಪೋಸರ್ ಇದು ತುಂಬ ಒಂದು ಕಾಂಪ್ಲಿಕೇಟೆಡ್ ಸಾಂಗ್. ಆ್ಯಕ್ಚುಲಿ ಕೇಳೋಕ್ಕೆ ಇಷ್ಟು ಇಂಪಾಗಿದ್ದರೂ ಹಾಡೋಕ್ಕೆ ತುಂಬ ಕಷ್ಟ ಇದು. ಅಂದರೆ ದ ಫ್ರೇಸಸ್ ಆಗಲಿ, ಅದರದ ಪಲ್ಲವಿ ಅನುಪಲ್ಲವಿ ಚರಣಗಳಾಗಲಿ, ಇಲ್ಲಿ ಬ್ರೀತ್ ಮಾಡೋಕ್ಕೆ ಆ್ಯಕ್ಚುಲಿ ಟೈಮ್ ಇಲ್ಲ. ಆದರೂ ಚೆನ್ನಾಗಿ ಹಾಡಿದ್ರಿ. ಒಂದು 2 ಕಡೆ ಮಾತ್ರ ಫ್ಲ್ಯಾಟ್ ಅನ್ನಿಸ್ತು. ಬಟ್ ವಂಡರ್ಫುಲ್ ಎಫರ್ಟ್. ಆ್ಯಂಡ್ ಇದೇ ಥರ ನಿಮ್ಮ ಪ್ರಯತ್ನ ಮುಂದುವರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿ ಮನೋಹರ್ ಸರ್ ಪ್ಲೀಸ್. ಮಮತಾಜ್ ಅವರೇ ಸರ್ ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನಿಮ್ಮ ಧ್ವನಿಗೆ ಅದು ಈ ಹಾಡು ತುಂಬ ಮ್ಯಾಚ್ ಆಯಿತು. ಇದು ಮಂಜುಳಾ ಗುರು ಮತ್ತು ರಾಜೇಶ್ ಕೃಷ್ಣ ಅವರು ಹಾಡಿದ ಹಾಡು ಇದು. ಇದರ ಹಿಂದೆ ಒಂದು ಸಣ್ಣ ಒಂದು ಅನುಭವ ಹೇಳ್ತೀನಿ. ಮೊದಲನೇ ನನಗೆ ವಜ್ರೇಶ್ವರಿ ಸಂಸ್ಥೆಯಲ್ಲಿ ಮೊದಲನೇ ಸಿನಿಮಾ ಅವಕಾಶ ಸಿಕ್ಕ ಒಂದು ಆ ಭಯ. ಬೆಳಿಗ್ಗೆ ಹೊತ್ತು ಹೋದ ದಿನ ಕಂಪೋಸಿಂಗ್ ಎದುರುಗಡೆ ರಾಜ್ಕುಮಾರ್ ಸರ್ ಕೂತಿದ್ದಾರೆ, ವರದಣ್ಣ ಕೂತಿದ್ದಾರೆ. ಅವ್ರ ಮುಂದೆ ಮೊದಲನೇ ಸಾಲಿಗೆ ಇದು ಬಂತು. ಈ ಹಾಡಲ್ಲ, ಇವನ್ಯಾರ ಮಗನೋ ಹಿಂಗವನಲ್ಲ ಅಂತ ಹೇಳ್ತಾ ಇದ್ದಾಗ ಅಣ್ಣವರು ಚೆನ್ನಾಗಿದೆ ಮುಂದುವರಿಸಿ ಅಂತಂದರು. ಖುಷಿ ಆಯಿತು. ಆಮೇಲೆ ಪಲ್ಲವಿ ಎಲ್ಲ ಮಾಡಿ ಆಯಿತು, ಚರಣನೂ ಮಾಡಿ ಆಯಿತು, ಓಕೆ ಆಯಿತು. ಆಮೇಲೆ ಅವರಿಗೆ 2ನೇ ಚಾಯ್ಸು. ಒಂದು ಸಲ ಚೆನ್ನಾಗಿ ಇಷ್ಟ ಆದರೆ ಇನ್ನೊಂದು ಕೇಳ್ತಾ ಇರಲಿಲ್ಲ. ಬೇರೆ ಡೈರೆಕ್ಟರ್ಗಳದೇ 10-20 ಟ್ಯೂನ್ಸ್ ಹೇಳ್ತಾನೆ ಹೋಗ್ಬೇಕು ಒಂದೇ ಸಾಂಗ್ ಸಿಚುವೇಶನ್ಗೆ. ಇವರು ಹಾಗಲ್ಲ, ಒಂದು ಓಕೆ ಆಯಿತು, 2ನೇದು ಮಾಡೋಕ್ಕೋಗಿಲ್ಲ, ಬೇಡ ಸಾಕು ಅಂತ. ಸೊ ಈ ಖುಷಿಯಲ್ಲಿ ಇದೇ ಹ್ಯಾಂಗ್ ಓವರಲ್ಲಿ ಮಧ್ಯಾಹ್ನ ಮೇಲೆ ಈ ಹಾಡನ್ನು ಕಂಪೋಸ್ ಮಾಡಿದೆ. ಪಲ್ಲವಿ ಜನುಮದ ಜೋಡಿ ನೀನು ಕನಕ ಕನಕ ಎಲ್ಲ ಆಯಿತು, ಪಲ್ಲವಿ ಆಯಿತು. ಈಗ ಚರಣ ಮಾಡಬೇಕು. ಅಷ್ಟೊತ್ತಿಗೆ ಅಣ್ಣವರು ವರದಣ್ಣ ಒಂದು ಸಲ ಎಲ್ಲ ಒಳಗಡೆ ಹೋದರು, ರೆಸ್ಟ್ ರೂಮ್ಗೆಲ್ಲ ಗೊತ್ತಿಲ್ಲ, ಒಳಗಡೆ ಹೋದರು. ಆ ಟೈಮಲ್ಲಿ ಚರಣ ನಾನು ಮಾಡ್ತಾಯಿದ್ದೆ. ಮಾಡಿ ಆದಮೇಲೆ ಶಾಸ್ತ್ರಿ ಅವರು, ಮನೋಹರ್ ಇದು ಬೆಳಿಗ್ಗೆ ಆ ಸಾಂಗಿಗೆ ಮಾಡಿದ ಚರಣ ಅಂದರು. ಅಯ್ಯೋ ಅಂದ್ಬಿಟ್ಟು ಮತ್ತೆ ಚರಣ ಬೇರೆ ಮಾಡಿದ್ದಿಲ್ಲ ಅಂದಿದ್ರೆ ಗೊತ್ತಿಲ್ಲದೆ ಅದನ್ನೇ ಹೇಳ್ತಿದ್ದೆ, ನಗೆ ಪಾಟ್ಲಿಗೆ ಈಡಾಗ್ತಿದ್ದೆ. ಸೊ ಹಾಗಾಯಿತು. ಈ ಸಾಂಗನ್ನು ಮರೆಯೋಂಗಿಲ್ಲ. ಒಂದು ಒಳ್ಳೆ ನೆನಪನ್ನು ತಂದುಕೊಟ್ರಿ ಮಮತಾಜ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸೂಪರ್ ಸಿಂಗರ್ ವೇದಿಕೆ ಹೇಗೆ ಅಂತಂದರೆ ಕೇವಲ ಹಾಡುಗಳು ಮಾತ್ರ ಅಲ್ಲ. ಸೊ ಹಾಡು ಹೇಗಾಯಿತು, ನಿಮ್ಮ ಹಾಡು ಏನು ಕರೆಕ್ಷನ್ ಇದೆ ಅದಷ್ಟೇ ಅಲ್ಲ, ಬಟ್ ಆ ಹಾಡು ಯಾವ ರೀತಿ ಹುಟ್ಟಿತು, ನಾವು ಇನ್ಫಾರ್ಮೇಷನ್ ಕೊಡೋವಂಥದ್ದಲ್ಲ, ಆ ಸತ್ಯ ಸಂಗತಿ ಹೇಳೋವಂಥವ್ರೆ ನಮ್ಮ ಜೊತೆ ಇದ್ದಾರೆ. ಯಾಕೆಂತಂದರೆ ಅವರೇ ಮಾಡುವಂಥ ಹಾಡುಗಳು. ಸೊ ತುಂಬ ಖುಷಿ ಆಗುತ್ತೆ. ಈ ಎಕ್ಸ್ಪೀರಿಯನ್ಸ್ ಎಷ್ಟು ಖುಷಿ ಕೊಡುತ್ತೆ. ಯಾಕೆಂತಂದರೆ ಬೇರೆ ವೇದಿಕೆ ಆದರೆ ನೀವು ಹಾಡ್ತೀರಾ, ಏನೋ ಜಡ್ಜಸ್ ಕರೆಕ್ಷನ್ಸ್ ಹೇಳ್ತಾರೆ. ಬಟ್ ಇಲ್ಲಿ ನೀವು ಹಾಡೋವಂತಹ ಹಾಡನ್ನು ಕ್ರಿಯೇಟ್ ಮಾಡಿದವರೇ ಎದುರುಗಡೆ ಇರ್ತಾರೆ. ಎಷ್ಟು ಖುಷಿ ಆಗುತ್ತೆ. ಹಾವೇರಿಯಿಂದ ಮಂಗಳೂರಿಗೆ ಬಂದಿದ್ದಕ್ಕೆ ಸಾರ್ಥಕ ಆಯಿತಾ?
ಸಾರ್ಥಕ ಆಯಿತು ಸರ್. ನಾನು ಎಷ್ಟೇ ಉದ್ದ ಕೇಳಿದ್ರು ಎಂಡಿಂಗಲ್ಲಿ ನೀವು ಮುಗಿಸ್ಬಿಡ್ತೀರಾ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ನೋಡ್ತಾ ಇರುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಭದ್ರಾವತಿ. ಅದೇ ರೀತಿ ಅದರ ಜೊತೆಗೆ ನಮಗೆ ಸಹಕಾರವನ್ನು ಕೊಡ್ತಾ ಇರುವಂತವರು ಶಶಿ ಸೋಪ್, ಶಕುಂತಲಾ ಹೇರ್ ಆಯಿಲ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ. ಅದೇ ರೀತಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ರೆವೆಂಟೋರ್ ಅವರ ಯೂನಿಶೇಡ್ ಪ್ಲಸ್ ಕ್ರೀಮ್, ರೋಹನ್ ಕಾರ್ಪೊರೇಷನ್, ಅಮೃತ್ ನೋನಿ, ಸಿಟಡೆಲ್ ಡೆವಲಪರ್ಸ್, ಪ್ರೈಮ್ ಮಸಾಲಾ, 1000 ಲೈಟ್ಸ್, ಹಾನ್ಬಾಲ್ ಚಿಕ್ಕಿ, ಶ್ರೀನಿವಾಸ್ ಯೂನಿವರ್ಸಿಟಿ ಅಂಡ್ ಭಂಡಾರಿ ಬಿಲ್ಡರ್ಸ್. ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂತಂದರೆ ನಿಮ್ಮ ಸಹಕಾರದಿಂದ ಇಂಥ ಒಂದು ಅದ್ಭುತವಾಗಿರುವಂತಹ ವೇದಿಕೆ ನಿರ್ಮಾಣ ಆಗಿದೆ. ಎಷ್ಟೋ ಕಲಾವಿದರಿಗೆ ಫ್ಯೂಚರಲ್ಲಿ ಗುರುಕಿರಣ್ ಸರ್ ಥರ, ಕದ್ರಿ ಮಣಿಕಾಂತ್ ಸರ್ ಥರ, ವಿ ಮನೋಹರ್ ಸರ್ ಥರ ಅಥವಾ ರಾಜ್ಗೋಪಾಲ್ ಸರ್ ಥರ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳೋರಿಗೆ ಇದೊಂದು ಅದ್ಭುತವಾಗಿರುವಂತಹ ವೇದಿಕೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಕೀಪ್ ವಾಚಿಂಗ್ ನಮ್ಮ ಟಿವಿ ಅಂಡ್ ಕೀಪ್ ಮಿಸ್ಸಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh 2-star boiled rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.